ತಲ್ಬುಲ್ ನಾವೆ ಯಾನ ಯೋಜನೆ ವಿಷಯದಲ್ಲಿ ಹಾಲಿ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಮತ್ತು ಮಾಜಿ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ಅವರ ನಡುವೆ ಮಾತಿನ ಕಿಡಿ ಹೊತ್ತಿಕೊಂಡಿದೆ. ಮಾಜಿ ಮುಖ್ಯಮಂತ್ರಿಯದು ಕಳಪೆ ಪ್ರಚಾರದ ರಾಜಕೀಯ ಎಂದು ಒಮರ್ ಅಬ್ದುಲ್ಲಾ ಹೇಳಿದ್ದಾರೆ. ಯುದ್ಧದ ನಡುವೆ ತಲ್ಬುಲ್ ನಾವೆ ಯಾನ ಯೋಜನೆಯನ್ನು ಮರು ಓಡಿಸುವಂತೆ ಮೆಹಬೂಬಾ ಅವರು ಒತ್ತಾಯ ಮಾಡಿದ್ದಾರೆ. ಈ ತಲ್ಬುಲ್ ನೇವಿಗೇಷನ್ ಪ್ರಾಜೆಕ್ಟ್ ಏನು? ಜಮ್ಮು ಮತ್ತು ಕಾಶ್ಮೀರದ ಬಂಡಿಪೋರಾ ಜಿಲ್ಲೆಯ ಉಲಾರ್ ಸರೋವರಕ್ಕೆ ಜೀಲಂ ನದಿಯ ನೀರು ಹರಿಸಿ ದೋಣಿ ನಾವೆ ಪ್ರಯಾಣ ಮತ್ತು ಪ್ರವಾಸೋದ್ಯಮ ವೃದ್ಧಿಸುವ ಯೋಜನೆಯಿದು. 1987ರಲ್ಲಿ ಇದನ್ನು ಆರಂಭಿಸಲಾಗಿತ್ತು. ಇದು ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಬಾಧಕ ಎಂದು ಪಾಕಿಸ್ತಾನವು ಆಕ್ಷೇಪಿಸಿದ ಕಾರಣ 2007ರಿಂದ ಆ ಯೋಜನೆಯನ್ನು ನಿಲ್ಲಿಸಲಾಗಿತ್ತು. ಅದನ್ನು ಮತ್ತೆ ಆರಂಭಿಸಿ ಎಂದು ಮೆಹಬೂಬಾ ಮುಫ್ತಿಯವರು ಈಗ ಒತ್ತಾಯಿಸಿದರು. ಇದು ಸಕಾಲವಲ್ಲ, ಇದು ನಿಮ್ಮ ಪ್ರಚಾರದ ಗಿಮಿಕ್ ಎಂದು ಒಮರ್ ಅಬ್ದುಲ್ಲಾ ಖಂಡಿಸಿದ್ದಾರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.